ಬಿಸಿ ಊಟ ನೌಕರರ ಕಡೆಗಣನೆ ಖಂಡಿಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಿಕರ ಫೌಂಡೇಶನ್ ವತಿಯಿಂದ ಮಾರ್ಚ್ 4ರಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ತುಮಕೂರು ಜಿಲ್ಲಾ ಬಿಸಿಯೂಟ ತಯಾರಿಕರ ಫೌಂಡೇಶನ್ನ ಜಿಲ್ಲಾ ಸಂಚಾಲಕರಾದ ಕಾಂತರಾಜುರವರು ತಿಳಿಸಿದ್ದಾರೆ. 2003ನೇ ಇಸವಿಯಿಂದ ಇಲ್ಲಿಯವರೆಗೂ ಸತತ 19 ವರ್ಷಗಳಿಂದ ಶಾಲೆಗಳಲ್ಲಿ ಬಿಸಿಯೂಟ ತಯಾರಿಕೆಯಲ್ಲಿ ತೊಡಗಿರುವ ನೌಕರರನ್ನು ಸರ್ಕಾರ ಕಡೆಗಣಿಸುತ್ತಿದೆ. ಅಂದಿನಿಂದ ಇಲ್ಲಿಯವರೆಗೂ 200 ರೂಪಾಯಿ ಹಾಗೂ 300 ರೂಪಾಯಿಗಳ ಗೌರವದೊಂದಿಗೆ ಕೆಲಸ ನಿರ್ವಹಿಸಲು ಶುರು ಮಾಡಿದ ನೌಕರರಿಗೆ ಇದುವರೆಗೆ ಸರ್ಕಾರ ಕೇವಲ 2600 ಹಾಗೂ 2700 ರೂಪಾಯಿಗಳ ಸಂಬಳ ನೀಡಿ ಸರ್ಕಾರ ಕೆಲಸ ಮಾಡಿಸಿಕೊಳ್ಳುತ್ತಿದೆ ಎಂದು ಅವರು ಹೇಳಿದರು. ಆದರೆ ಸರ್ಕಾರದ ನಿಯಮದ ಪ್ರಕಾರ ನಿಗದಿ ಮಾಡಿರುವ ಕನಿಷ್ಠ ವೇತನಕ್ಕೆ ಆಗ್ರಹಿಸಿ ಇದುವರೆಗೂ ಹಲವು ಬಾರಿ ಮನವಿ ಮಾಡಿದರೂ ಸಹ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದ ಕಾರಣ ಮಾರ್ಚ್ 4ರಂದು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಸರ್ಕಾರವೇ ನಿಗದಿ ಮಾಡಿರುವ ಕನಿಷ್ಠ ವೇತನವನ್ನು ಸರ್ಕಾರ ಇದುವರೆಗೂ ಕನಿಷ್ಠ ವೇತನ ನೀಡಲು ಮೀನಾವೇಶ ಎನಿಸುತ್ತಿದ್ದು, ಇದರಿಂದ ಬಿಸಿಯೂಟ ನೌಕರರ ಕುಟುಂಬ ಸಂಕಷ್ಟದಲ್ಲಿದೆ. ಸರ್ಕಾರ ಇದುವರೆಗೂ ಇವರ ಸೇವೆ ಪರಿಗಣಿಸದೆ ಕಡೆಗಣಿಸಿ ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿದ್ದು, ಇದು ಬಿಸಿಯೂಟ ತಯಾರಿಕರ ಕುಟುಂಬಗಳಿಗೆ ಮಾಡುತ್ತಿರುವ ಅವಮಾನ. ಹಾಗಾಗಿ ಮಾರ್ಚ್ 4ರಂದು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಫೆಡರೇಷನ್ ಎಐಯುಟಿಸಿ ವತಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೀತಿಯನ್ನು ವಿರೋಧಿಸಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಜಿಲ್ಲೆಯ ಎಲ್ಲಾ ಬಿಸಿಯೂಟ ತಯಾರಿಕರು ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತುಮಕೂರು ತಾಲೂಕು ಅಧ್ಯಕ್ಷರಾದ ರಾಧಮ್ಮ, ಪುಷ್ಪಲತಾ, ಸಾವಿತ್ರಮ್ಮ, ಉಮಾದೇವಿ, ಕೊರಟಿಕೆರೆ, ಲಕ್ಷ್ಮಮ್ಮ, ನಳಿನ ಹಾಜರಿದ್ದರು. ಬಿಸಿಯೂಟ ಫೆಡರೇಷನ್ ಏನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆಯಾಗಿದೆ, ಇದು 2003ನೇ ಇಸ್ವಿಯಿಂದ 2022ರವರೆಗೂ ಸತತವಾಗಿ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಬಿಸಿಯೂಟ ಕಾರ್ಯಕರ್ತೆಯರು 200-300 ರೂಪಾಯಿಯಿಂದಲೂ ಏನು ವೇತನಕ್ಕೆ ಅಂತ ಸೇರಿಕೊಂಡವರು ಸುಮಾರು 19 ವರ್ಷಗಳಾದರೂ 2700 ರೂಪಾಯಿ 600 ರೂಪಾಯಲ್ಲೇ ಇದುವರೆಗೂ ಅವರು ಕಾರ್ಯನ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರ ಏನು ನಿಗದಿ ಮಾಡಿದೆ ಮಿನಿಮಮ್ ವೇಜಸ್, ಕನಿಷ್ಠ ವೇತನ ಅಂಥೇಳಿ, ಆ ವೇತನನ ಸರ್ಕಾರನೇ ಉಲ್ಲಂಘನೆ ಮಾಡಿ ಇದುವರೆಗೂ ಅವರ ಹತ್ರ ದುಡಿಸ್ಕೊತಾ ಇದ್ದಾರೆ. ಸುಮಾರು ಲಕ್ಷಾಂತರ ಮಕ್ಕಳಿಗೆ ಅನ್ನ ಕೊಟ್ಟು ತಾಯಂದಿರ ರೂಪದಲ್ಲಿ ಅವ್ರನ್ನೆಲ್ಲ ಸಾಕಿ ವಿದ್ಯಾವಂತರು ಮಾಡಿದ್ದಾರೆ. ಇವರು ಸಾಕಿದಂಥ ಮಕ್ಕಳು ಇಂದು ದೇಶದಲ್ಲಿ, ರಾಜ್ಯದಲ್ಲಿ ಆಫೀಸರ್ಗಳಾಗಿದ್ದಾರೆ. ಅದೇ ರೀತಿ ಉದ್ಯೋಗದಲ್ಲಿ ತೊಡಗಿ ಉನ್ನತ ಹುದ್ದೆಯಲ್ಲಿ ತೊಡಗಿಕೊಂಡಿದ್ದಾರೆ. ಸರ್ಕಾರ ಇವರು ಸೇವೆನ ಪರಿಗಣಿಸದಲೇ ಇವ್ರನ್ನ ಕಡೆಗಣಿಸಿ ಸರ್ಕಾರದ ಒಂದು ನೀತಿ ನಿಯಮಗಳೇನಿದೆ ಅದನ್ನು ಸಹಿತ ಸರ್ಕಾರ ಉಲ್ಲಂಘನೆ ಮಾಡಿ ಇವ್ರ ಹತ್ರ ದುಡಿಸ್ಕೊತಾ ಇದ್ದಾರೆ. ಇದು ಅವಮಾನ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇರೋ ರೀತಿ ಕಾಣ್ತಾ ಇದೆ. ಈ ನೀತಿನ ಖಂಡಿಸಿ 4ನೇ ತಾರೀಕು ಏನು ಕರ್ನಾಟಕ ರಾಜ್ಯಾದ್ಯಂತ ಬಿಸಿಯೂಟ ಫೆಡರೇಷನ್ ಏನಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸುಮಾರು 2003ರಿಂದ ಪ್ರಾರಂಭ ಆಗ್ತಾ ಬಿಸಿಯೂಟದ ವ್ಯವಸ್ಥೆ ಪ್ರಾರಂಭ ಮಾಡಿದ್ರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ. ನಾನು ಮನವಿ ಮಾಡಿಕೊಡೋದೇನೆಂದರೆ ಎಲ್ಲ ರಾಜ್ಯದ ಬಿಸಿಯೂಟದ ಅಕ್ಕ ತಂಗಿಯರಿಗೆ ದಯಮಾಡಿ ಮಾರ್ಚ್ 4ನೇ ತಾರೀಕೊಂದು ಏನು ಚಲೋ ನಾವು ಚಲೋ ಹಮ್ಮಿಕೊಂಡಿದ್ದೀವಿ, ದಯಮಾಡಿ ಎಲ್ಲ ಸ್ಕೂಲುಗಳಲ್ಲಿ ಎಲ್ಲ ಬಂದ್ ಮಾಡಿಬಿಟ್ಟು ಎಲ್ಲ ನಿಮ್ಮ ಟೀಚರ್ಸ್ಗೆ ನೀವೇ ಹೇಳ್ಕೊಂಬಿಟ್ಟು ದಯವಿಟ್ಟು ಎಲ್ಲ ಚಲೋಗೆ ಬರಬೇಕು ಅಂತ ಕಳಕಳಿಯಿಂದ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ರಾಧಮ್ಮ, ತುಮಕೂರು ತಾಲೂಕು ಬಿಸಿಯೂಟದ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.